ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಮಾತ್ರೆಗಳ ನಮಸ್ಕಾರ. ಒಟ್ಟಿಗೆ ನಮ್ಮ ಧನುಲ್ಲೇರು ಯಾನಲ್ಲ ನನಂಜಿ ಇದ್ದನು ವರ್ಕಾಡಿ ಜಾಯ್ನ್ ಆಯ್ರೊಲ್ಲೇರು ಇನಿ ಎಂಕ್ಲು ಕಲ್ಲಡ್ಕ ಸೈಡ್ ಪೋವಂದಲ್ಲ ಒಂಜಿ ಎಲ್ಲಿ ಒಂಜಿ ಫಂಕ್ಷನ್ ಒಂಜಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಲ್ತಿತ್ತೇರು ಅಲ್ಪ ಅಕ್ಲೆಗೆ ಶಾರ್ಟ್ ಫಿಲ್ಮ್ ಅನೌನ್ಸ್ ಬೊಕೊಂಜಿ ಸಾಂಗ್ ರಿಲೀಸ್ ಫಂಕ್ಷನ್ ಉಂಡೇನಿ ಅಂಚ ಆ ಫಂಕ್ಷನ್ಗೆ ನಮ್ಮ ಒಂಜಿ ಎಲ್ಲಿ ಒಂಜಿ ಗೆಸ್ಟ್ ಆದಲೇ ಇದ್ದೇರು ಅಂಚ ಇಂಕ್ಲಡೆ ಪೋವಂದಿಲ್ಲ ನಮ್ಮ ಚೇತನ್ ಕೆ ವಿಟ್ಲ ಪನ್ಪನಾರು ಲಾಸ್ಟ್ ಟೈಮ್ ಲಾ ಪನ್ಪಿನ ಒಂಜಿ ಶಾರ್ಟ್ ಫಿಲ್ಮ್ ಅಂತಿತ್ತೇರು ಅಂಚನೆ ನನೊಂಜಿ ಒಂಜಿ ಆಲ್ಬಮ್ ಸಾಂಗ್ಲ ಬರೋಂದುಂಡು ಆ ಆಲ್ಬಮ್ ಸಾಂಗ್ದ ನಿರ್ದೇಶಕ್ಕೆ ಅಂಚ ಆರೇ ನಾನು ಇನ್ವೈಟ್ ಮಾಡ್ದೇರು ಅಂಚ ಇಂಕ್ಲಡೆಗೆ ಪೋವಂದಿಲ್ಲ ಐತೆ ಪಿದಾಡ್ನಿ ನನ್ನ ಸೀದಾ ಕಲ್ಲಡ್ಕ. ಈಗಾಗಲೇ ಸ್ನೇಕ್ ಹಂಟರ್ನವರು ಆಗಮಿಸಿದ್ದಾರೆ. ಸ್ನೇಕ್ ರೆಸ್ಕ್ಯೂವರ್ ದಣೋ ಬೊಕ ಉಂಡನ ಇದನ್ನ ಕೊಂಚ ಬೆಗಾರುಡೆ ಅದ ಸೇಮ್ ಪಿಂಚ್ ಬೆಗಾರುಡೆ ಸ್ನೇಕ್ ರೆಸ್ಕ್ಯೂವರ್ ಎಂಕಲೊಟ್ಟಿಗೊಳ್ಳೇರಿ ಓಲು ಉಚ್ಚಿತ್ತನಲ್ಲ ಎಂಕ್ಲೇನ್ ಕಾಂಟ್ಯಾಕ್ಟ್ ಮಾಡ್ಬಿಡಿ ಹ್ಯಾಂಡಲ್ ಅದ ಓಲು ಎಂಚಿನ ಉಚ್ಚು ಹತ್ತಿನಲ್ಲ ಎಂಕಲ್ಡೆ ಮಲ್ಲಿ ಡಿಫ್ರೆಂಟ್ ಉಚ್ಚಿತ್ತು ನಾ ಎಂಕ್ಲೆಗೆಟ್ಟೆ ಎಂಕ್ಲೆಗಿ ಒಲ್ಲೆ ಕೇರಿ ಅವ್ರ ಎಂಕ್ಲೆಗೆ ವೆನೋಮ್ ಬೋರ್ಡ್ ಎಂಕ್ಲೆಗೆ ಡೆಡ್ ಅಂತ ವಿಸತ್ತ ಅವಡು ವಿಷಕಾರಿ ಜೀವಿಲಿತ್ತು ಎಂಕ್ಲೆ ಪತ್ವ ಅನಕೊಂಡ ಕಿಂಗ್ ಕೋಬ್ರಾ ಬತ್ತದನ ಅನಕೊಂಡ ಬತ್ತನ ಅವನದ ಅನಕೊಂಡ ನಿಜ ಅಮೆಜಾನ್ ಫಾರೆಸ್ಟ್ಗೆ ಪೋಡವು ಪಂಡ್ರೆ ನಿಜ ಹೆಂಗ್ ಲೈಟ್ ಬತ್ತಿತ್ತು ನರ ಬಟ್ಟೆ ಅದೋಡಿ ಅನಕೊಂಡ ಪೇಂಟ್ ಹಾಕ್ತಾನೆ ಪೆರುಮಾರಿಗೆ ಮಲ್ಲ ಇತ್ತು ಅವು ಲಾಸ್ಟ್ ಮಾತ್ರ ತೂಣ ಅಂದ ಮೇ ಮಂಡೇಲಿನೇ ತೂನಾಗ ದಾತ ಅಂದ ಮಲ್ಲ ಎಂಕ್ಲೆಗೆ ತೂದಾಸ. ನಮಸ್ಕಾರ ನಮಸ್ಕಾರ. ಮಲ್ಲ ಅನಕೊಂಡ ಎಂಕ್ಲ ಬಾರಿ ಆಸೆ ಓ ಮೂಲಿಜ್ಜತ್ತ ಓಯ್ ನೀ ಅನಕೊಂಡ ಬತ್ತೋಡ್ದು ನೀ ಕಾಸನ ನಿನ್ನೊಂದುಂಡ ಆಯ್ತಾ ಕೋಲು ಅನಕೊಂಡದ ಕೋಲುಂಡ ಅನಕೊಂಡ ಪತ್ತನ ಕೋಲುಂಡ ಅತ್ತೆ ನಿನ್ನುಂಡವು ಎಂಜಿನ ಮಾಡ್ಬಿಡಕ್ಕೆ ಸ್ಟಿಕ್ ಕಾಯಿ ನಿಜವಾದ ಹ್ಯಾಂಡೆಡ್ ಪತ್ತೆರಲ್ಲದ ಅನಕೊಂಡ ಊರಣಿಕೆ ಸ್ಟಿಕ್ ಎಂಚ ಬತ್ತೋಯ್ ಮಾರಿದ ಒಂಚೂರು ಅಣ್ಣೆ ಪಿಕ್ಚರ್ ತೂಪು ಲೆಕ್ಕ ನರಮಣೇನ ಹತ್ತು ಮಲ್ಲ ಮಂಡೆಜ್ಜಿ ಉಚ್ಚು ಬತ್ತನ ಎದುರು ಉಚ್ಚು ಪೋಂದುಂಡು ಬಾ ಬಾ ಧೈರ್ಯ ಇದ್ರೆ ಬಾ ಬಾ ಇಲ್ಲಿ ಹುಚ್ಚು ಬತ್ತವನಿದ್ದಾನೆ, ಜಾಗ್ರತೆ ಹೋಗು ಬೇಗ, ಕೈಗೆ ಸಿಕ್ಕಿದ್ರೆ ಕಿಸೆಯಲ್ಲಿ ಹಾಕಿಕೊಂಡು ಹೋಗ್ತಾನೆ. ನಿಂದ ವಿಷ ಇತ್ತು ನಮಗ ಜಾತದೆ ಅದಾನು ಕೇರಿ ಆಯ್ ನೆಟ್ ಬಿಡ್ನೆ ಎಂಕ್ಲೆ ಕಲ್ಲಡ್ಕ ಎತ್ಯ ಕಲ್ಲಡ್ಕ 90 ಮೀಟರ್ಸ್ ಮುಲ್ಪಲ್ ಕೇವಲ 70 ಮೀಟರ್ ದೇವಸ್ಥಾನ ಪ್ರೋಗ್ರಾಮ್ ಉಂಟು ಅಂದ ಸೈಡ್ ದಿವಳಿ ಓಲು ಮೂಲೆನಾ ಮೂಲೆ ತೊಂದರೆ ಚೂರು ಸೈಡ್ ದಿನ ತೊಂದರೆ ಬಿಟ್ಲ ಬತ್ತೇರಿ ಎಂಕ್ಲೆ ನಂಜಿ ಎದ್ಕೊಂಡು ಬೇತಿರ್ಲಿರಿ ಅನ್ನ ತೀಯ ಮುಹೂರ್ತಾಗೆ ನಮ್ಮ ಆಚಾರ ಸೂರ್ಯ ಡೂಡ್ ದೂರ ನೋಡು ವಿಶೇಷ ಅವರ್ ಕೋಚಿಂಗ್ ಸೆಂಟರ್. ಥ್ಯಾಂಕ್ ಯು. ದಿಗ
ಬಂದಿದ್ದೆ ನೆನಪಿಚ್ಚಿ ಐದನ ಒಂಜಿ ಸೀನ್ ಮೇಯ್ನ್ ಬಂದಿದ್ದೆ ಶುರು ಸ್ಟಾರ್ಟಿಂಗ್ ಎಂಚ ಮಾತ್ರ ಅಂಚನೆ ಎಂಡ್ ಮಾಡ್ಬೋದು ನೆನಪನ್ಬುಲ ಎಂಟದ ನೆನಪೇ ಅಂದಿ ಸಮೀರ್ ಅಲಿ ಕೃಪೆ ಮಾಡಿ ಮೈನದ ಅಚಲ್ ವಿಟ್ಲ ಅವರಿಂದ ಸ್ವಾಗತ. ಪಕ್ಕ ಸರಿ, ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕಾಗಿ ವಿನಂತಿಸುತ್ತೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಕಿರಣ್ ಕುಮಾರ್ ವಿಟ್ಲ ಹೈಸ್ಕೂಲ್ ಇದರ ವೈಸ್ ಪ್ರಿನ್ಸಿಪಾಲ್ ರವರು, ಅದೇ ರೀತಿ ಭರತ್ ಕುಲಾರ್ ಛಾಯಾಗ್ರಾಹಕರು, ಅದೇ ರೀತಿ ರಂಗ ಕಲಾವಿದರು ಅವರು, ಅದೇ ರೀತಿ ಈ ಒಂದು ಅಕ್ಷಯ ಫೌಂಡೇಶನ್ ನ ಫೌಂಡರ್ ಆಗಿರುವಂತಹ ಅಭಿಲಾಷ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ಅಕ್ಷರ ಕೋಚಿಂಗ್ ಸೆಂಟರ್ನ ರೂವರ್ ಆಗಿದ್ದುಕೊಂಡು ನಮ್ಮ ಈ ಪ್ರೋಗ್ರಾಮಿನ ಅತಿಥಿಗಳಾಗಿರುವಂತಹ ಅತಿಥಿಯನ್ನು ಸ್ವಾಗತಿಸುವಂತಹ ಮೊದಲ ಕರ್ತವ್ಯ ನನ್ನದು. ಸೊ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂತಹ ಕಿರಣ್ ಕುಮಾರ್, ಇವರು ವೈಸ್ ಪ್ರಿನ್ಸಿಪಾಲ್ ವಿಟ್ಲ ಹೈಸ್ಕೂಲ್, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಂತಹ ಭರತ್ ಕುಲಾಲ್, ಇವರು ಛಾಯಾಗ್ರಾಹಕರು, ಸಂಕಲನಕಾರರು, ರಂಗಭೂಮಿ ಕಲಾವಿದರು, ಫೇಮಸ್ ಬ್ಲಾಗರ್, ಹಾಗೂ ನಾವು ನಿರೀಕ್ಷೆಯಿಂದ ಕಾಯ್ತಿರುವಂತಹ ಕಾಂತಾರ ಮೂವಿ ಹಾಗೂ ಇಲ್ಲಿ ತನಕ ಬಂದಂತಹ ಕಪೋ ಕಲ್ಪಿತ ಈ ಮೂವಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇವರು ನಮ್ಮ ಜೊತೆ ಇರುವಂತದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಇವರನ್ನು ಕೂಡ ತುಂಬಾ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇದರೊಂದಿಗೆ ಈ ಪ್ರೋಗ್ರಾಮ್ ಮಾಡಿದ್ದು ನಾವು ಆಕೃತಿ ಫೆಸ್ಟ್. ಇದಕ್ಕೆ ಎನ್ರೋಲ್ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಈ ಆಕೃತಿ ಫೆಸ್ಟ್ ಅಲ್ಲಿ ವಿನ್ನರ್ಸ್ ಆಗಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಸಮೇತ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧು ಮಿತ್ರರು, ನನ್ನ ಸಹೋದರಿ ಮಿತ್ರರು, ಪೋಷಕ ವೃಂದದವರಿಗೂ ಸಮೇತ ನಾನು ಸ್ವಾಗತವನ್ನು ಬಯಸುತ್ತೇನೆ. ಇದರ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ಸನ್ನು ಕಾಣಲಿಕ್ಕೆ ನನ್ನ ಜೊತೆ ಇದ್ದಂತಹ ಟೀಮ್ ಅಕ್ಷರ, ಇವರನ್ನು ಕೂಡ ನಾನು ತುಂಬಾ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಧನ್ಯವಾದಗಳು. ಇನ್ನೊಂದು, ಸ್ಟೂಡೆಂಟ್ಸ್ ಆ ಡ್ರಾಯಿಂಗ್ ಜೀವನ ತುಂಬುತ್ತಾರೆ, ಆ ಪ್ರತಿಭೆಗೆ ನಾವು ಜೀವನ ತುಂಬಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ಇಟ್ಟದ್ದು ಆಕೃತಿ ಅಂತೇಳಿ. ಅದ್ರಲ್ಲಿ ನಾವು ಮೆನ್ಷನ್ ಮಾಡಿದ್ವಿ ಟ್ಯಾಲೆಂಟ್ ಹಂಟರ್ ಅಂತ ಹೇಳಿದ್ರೆ ಪ್ರತಿಭೆಗಳನ್ನು ನಾವು ಹೊರತರಬೇಕಿತ್ತು. ಅದಕ್ಕೆ ನಾವು ಟ್ಯಾಲೆಂಟ್ ಕೊಟ್ವಿ, ಟ್ಯಾಲೆಂಟ್ ಹಂಟರ್. ಬಟ್ ತುಂಬಾ ರೆಸ್ಪಾನ್ಸ್ ಬಂದಿದೆ ಅಂತ ನಾವು ನಿರೀಕ್ಷಿತ ಅಂತ ಇಟ್ಕೊಂಡಿರ್ಲಿಲ್ಲ, ಬಟ್ ಬಂದಿದೆ. ಆದ್ರೆ ಕೆಲವೊಂದು ಕಾಂಪಿಟೇಷನ್ಸ್ ಕಮ್ಮಿ ಬಂದಿದೆ. ಪರವಾಗಿಲ್ಲ, ನಮ್ಮದು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು. ತುಂಬಾ ನಮ್ಮ ಗೊತ್ತಿರೋ ತಪ್ಪುಗಳು ಆಗಿರ್ಬೋದು ನಮ್ಮ ಕಡೆಯಿಂದ. ಯಾಕಂತೇಳಿದ್ರೆ ನಾವು ತುಂಬಾ ಎಕ್ಸ್ಪೀರಿಯನ್ಸ್ ಏನಲ್ಲ, ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ವಿ. ತುಂಬಾ ಕೆಲವೊಂದು ತಪ್ಪುಗಳು ಆಗಿರ್ಬೋದು, ಅದಕ್ಕೆ ಒಂದು ಕ್ಷಮೆ ಇರಲಿ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಆಲ್ಬಮ್ ಸಾಂಗ್ SLO ಅಂತೇಳಿ ಇವತ್ತು ಎಲ್ಲ ಒಂದೇ ಸ್ಟೇಜ್ ಅಲ್ಲಿ ಮಾಡ್ತಿದ್ವಿ. ಒಂದು ಆಕೃತಿ ಫೆಸ್ಟ್ ಆಗಿರ್ಬೋದು, SLO ಆಲ್ಬಮ್ ಸಾಂಗ್ ಆಗಿರ್ಬೋದು. ಈ ಆಲ್ಬಮ್ ಸಾಂಗ್ ಏನು ವಿಶೇಷ ಅಂತ ಹೇಳಿದ್ರೆ ಎಲ್ಲರೂ ಯೂತ್, ನೋ ಎಕ್ಸ್ಪೀರಿಯನ್ಸ್ ಅಂತ ಯಾರು ಇಲ್ಲ. ಒಂದು ಇಬ್ಬರನ್ನು ಬಿಟ್ರೆ ಪ್ರತಿಯೊಬ್ಬರು ಕೂಡ ಸ್ಟೂಡೆಂಟ್ಸ್ ಇರುವಂತದ್ದು, ಎಸ್ಪೆಷಲಿ ಎಕ್ಸ್ಪೀರಿಯನ್ಸ್ ಇಲ್ಲದವರು. ಸೊ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ, ನಾವು ಅದನ್ನು ಉಪಯೋಗಿಸಿಕೊಂಡಿದ್ವಿ. ನಾಳೆ ಅದರ ಇವತ್ತು ರಿಲೀಸ್ ಆಗ್ತದೆ, ನಾಳೆ ಸ್ಟ್ರೀಮಲ್ಲಿ ಬರ್ತದೆ ನಾವು ಯೂಟ್ಯೂಬ್ ಅಲ್ಲಿ. ಸೊ ನೋಡಿ, ನಿಮ್ಮ ಎಲ್ಲರ ಸಹಕಾರ ನಮಗೆ ಕೊಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ಶರಣು ನೀನಗೆ
ಶರಣು ನೀ ನನಗೆ ಶರಣು. ಆಕೃತಿ ಪ್ರಶ್ನ ಅವಾರ್ಡ್ ಸೆರೆಮನಿ ಅದೇ ರೀತಿ ಮಾನವೀಯ ಹೆಸರು ಕಿರುಚಿತ್ರದ ಈ ಒಂದು ಬಿಡುಗಡೆ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಜೊತೆಗೆ ಉದ್ಘಾಟಿಸಿದವರು ಎಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ ನೀಡುವುದರ ಜೊತೆಗೆ ಇದು ಕಾರ್ಯಕ್ರಮಕ್ಕೆ ಮೆರುಗೂಡಿರಬೇಕಾಗಿ ಅವರಿಗೆ ವಿನಂತಿಸ್ತಾ ಇದ್ದಾರೆ. ರಂಗಕಲಾವಿದರು ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕೆ ನಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಎಲ್ಲ ಕಲಾವಿದರಿಗೆ ಮತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಿತರಿಗೆ ನಮಸ್ಕರಿಸ್ತಾ, ಅಕ್ಷರ ಕೋಚಿಂಗ್ ಸೆಂಟರ್ ಕರ್ನಾಟಕ ಇವರು ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಕಲಾ ಚಟುವಟಿಕೆಯನ್ನು ಮಾಡ್ತಾ ಇರುವಂಥದ್ದು ಭಾಳ ಒಳ್ಳೆಯ ಒಂದು ಕೆಲಸ. ಇವತ್ತು ಕಲೆಗೆ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಆ ಕಲೆ ಉಳಿತದೆ, ಬೆಳೀತದೆ. ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಆಗಮನಕ್ಕೆ ಈ ಒಂದು ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿ ಭರತ್ ಕುಲಾಲ್ ಛಾಯಾಗ್ರಾಹಕರಾಗಿರುತ್ತೆ ರಂಗಕಲಾವಿದರು ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ವಿನಂತಿಸ್ತಾರೆ. ತುರುಟು ಬಾಧ್ಯರನ್ನ ಇದೀಗ ಬೇಜಾರಲ್ಲ ವಿಚಾರಿ ಅವಾಗ ನಮಗೆ ತುರುಟೆ ಬಾಧ್ಯವೆ ಆ್ಯಕ್ಚುಲಿ ನಮ್ಮ ವಿಡಿಯೋಡು ಪ್ಲಸ್ ರಂಗಭೂಮಿ ಕಲಾವಿದೆ ಅದು ಮಸ್ತ್ ಬಾಧ್ಯವ ಬಟ್ ಸ್ಟೇಜ್ ಬಾಧ್ಯವ ಒಂಚೂರು ಕಮ್ಮಿ ಆಂಡಲ ಈ ಮಧ್ಯಾಹ್ನದ ಗೊತ್ತುಡು ಈತ ಜನ ಸೇರ್ನೇಕು ಶುರು ನಮ್ಮೊಂದು ಚಪ್ಪಾಳೆ ಕೊಡು ಮಾತೇರಿಲ್ಲ. ಈತ ಜನ ಬರ್ತದೆ ಈ ಒಂದು ಪ್ರೋಗ್ರಾಮ್ನು ತೋರ್ನಲ್ಲ ಮಸ್ತ್ ಖುಷಿಯಾಗುಂಟು. ಬೊಕೊಂಜಿ ವಿಷಯದ ಬಂದಾಗ ಅಕ್ಷರ ಕೋಚಿಂಗ್ ಸೆಂಟರ್ ಕಲರ್ಕ ಮುಲ್ಪ ಒಂಜಿ ಆಕೃತಿ 2022 ಪಂಪುನಂಚಿನ ಒಂಜಿ ಕಾಂಪಿಟೇಷನ್ ನಡಪವನಿದ್ದೇವೆ. ಐಕ್ ಮಸ್ತ್ ಆರ್ಟಿಸ್ಟ್ನಕ್ಲಾದಪ್ಪು ಅಂಚನೆ ಮಾತೆರ್ಲ ಕಾಂಪಿಟೇಷನ್ ಭಾಗಿಯಾದಪ್ಪರು ಐತ ಇನಿ ಅವಾರ್ಡ್ ಫಂಕ್ಷನ್ ಐಕ್ ಮಾತೆರ್ಲ ಬೈದಾರೆ. ಯಾನ್ ಒಂಜಿ ವಿಷಯ ಪಂಪದ ಬಂದಾಗ ನಮಕ್ ಒಂಜಿ ಕಲಾವಿದ ಅವಾರ್ಡು ಅದು ನನ್ನ ಓವೇ ಒಂಜಿ ಆರ್ಟಿಸ್ಟ್ ಹೆಂಚಿನ ಅವಾರ್ಡು ನಿಂತನಲ್ಲ ಸುರುಕಾದ ನಮ್ಮ ಇಲ್ಲದ ಸಪೋರ್ಟ್ ತಿಕ್ಕೊಡು ಅವು ಸಪೋರ್ಟ್ ತಿಕ್ಕ ನನ್ನ ಮಾತಾ ಜೋಗಲ್ಲ ಇಂಚನೆ ನನಲಾತ್ ಬೊಲ್ಪು ಬರ್ಪೆ ದಯಪಂಡ ಇಲ್ಲಲ್ಲ ಕೆಲವು ಸರ್ತಿ ಸಪೋರ್ಟ್ ಉಪಜಿ ಜೋಗ್ಲಿ ಅಂದಾತ ಅಂದ್ ದಯಪಂಡ ಇಲ್ಲದಾಗಲೆಲ್ಲ ಗೊತ್ತು ಉಪಜಿ ಜೋಗ್ಲೆಡೆ ಹೆಂಚಿನ ಟ್ಯಾಲೆಂಟ್ ಉಂಡು ಪಂಡದು ಗೊತ್ತು ಉಪಜಿ ಏರಿಲ್ಲ ದಯಪಂಡ ಜೋಗ್ಲು ಶಾಲೆಗೆ ಹೋಗ್ಬೇಕು ಬರ್ಬೇಕು ಶಾಲೆ ಟೀಚರ್ ನಕ್ಲು ಒತ್ತಾಯ ಮಲ್ತಂದಾಗ ಈ ಡೇಟ್ ಒಂಜಿ ಸೇರು ನೋಡುವ ಇದನ್ನ ಕೆಲವು ಸೇರು ಲೆಚ್ಚ ಅಂಚ ಮಾತೆಲ್ಲ ಸೇರು ಪ್ರತಿ ಒಂಜಿ ಕಾಂಪಿಟೇಷನ್ ಉಂಟು ಕಾಂಪಿಟೇಷನ್ ಬರ್ತು ನಾವು ಇತ್ತೆ ನನ್ನ ಲೈಫ್ ಇಡೀ ನಿಖಲ್ನ ಎದುರು ಬರೋದೇ ಉಂಟು ನಿಖಲು ಓವೇ ಬೇರೆಗೆ ಬೋಲೆ ಹೆಂಚಿನ ಕಲ್ಪೆಲ್ಲ ಬೋಲೆ ಅಲ್ಪ ನಿಖಲೆ ಕಾಂಪಿಟೇಷನ್ ಬರ್ಕೊಂಡು ಉಂಡೆ ಅವು ಇತ್ತಂಗ ಮಾತ್ರ ನಿಖಲ್ನ ತುಂಬು ಬರೆಯದ ಸಾಧ್ಯ ಉಂಟು ಅಂಚಾದ ಆಯ್ನ ಸಪೋರ್ಟ್ ಕೊರ್ಲೆ ಮಾತೆರೆಲ್ಲ ಅಂಚನೆ ಐದು ಬೊಕ್ಕ ನಮ್ಮಂಜಿ ಚೇತನ್ ಕೆ ವಿಟ್ಲ ಮೇರ್ನ ಸಾಹಿತ್ಯಡು ಅಭಿಲಾಷ್ ಆಳ್ವ ಮೇರ್ನ ನಟನೆ ಒಂಜಿ ತುಳು ಆಲ್ಬಮ್ ಸಾಂಗ್ ಮಾಡಿರಿ ಮೋಕೆದ ಎಸ್ಎಲ್ ಪಂಪಿನ ಸುರುಕೆ ಪಂಡಿರಿ ಸುರುತ ಸರ್ತಿ ಮತ್ತೊಂದು ಫೋನ್ ಬಂದಿರಿ ಸುರುತ ಸರ್ತಿ ಮಲ್ಪಣಂಚಿನ ಮನಸ್ಸು ಮಂದಿರತ್ತೆ ಐಕ್ ನಮ್ಮ ಹೆಡ್ಸ್ ಆಫ್ ಮಾಡ್ತದೆ ದಯಪಾಟ ಏರ್ಲ ದುಡ್ಡು ಬರ್ತದೆ ಮನಸ್ಸು ರುಪ್ಪು ಮಾಡ್ತಾರೆ ಎಂಕೊಂಜಿ ಮಲ್ಪೊಡು ಖಾಲಿ ಪಂಡದೆ ಮನಿ ಪಂಡ ಗೊಂದು ನಮ್ಮ ದಾದ ಮಲ್ಪೊಡಿಯ ದಾದ ಮಲ್ಪು ಏರ್ಲ ಸಪೋರ್ಟ್ ಉಪಚಾರ ಪಂಡದ ಮನಿ ಪಂಡ ಗೊಂದು ಪೇರು ಬಟ್ ಇನಿ ಐನೊಂದು ಶೂಟ್ ಮಾಡ್ತದೆ ಅವು ತುರಿನಾಕು ಸುಲಭ ಇತ್ತು ನಮಕ್ಕಿಂತ ಪಾನೊಲಿ ದಾದ ಒಂದು ಆಲ್ಬಮ್ ಸಾಂಗ್ ಮಾಡಿದರಿಗೆ ಮಾರ್ಯಾಕಲ್ ಆಂಡ ಐಟ್ ಅಕ್ಲು ಮಸ್ತ್ ಬಂಗ ಬತ್ತು ಪೇರು ಒಂಜಿ ಸಾಹಿತ್ಯ ಬರೆಯರ ಅವಳು ಐನು ಶೂಟ್ ಮಲ್ಪರ ಅವಳು ಐನು ಎಡಿಟಿಂಗ್ ಪ್ರೋಸೆಸ್ ಅವಳು ಆತು ಪೂರ ಮಲ್ತದಲ ಸೋಪು ನಂಚಿನ ಸ್ಥಿತಿ ರೂಪು ನಂಚಿನ ಕಲಾವಿದೆ ದಯಪಂಡ ಆ ಒಂಜಿ ಆಲ್ಬಮ್ ಸಾಂಗ್ ಮಲ್ತಿ ಬೊಕ್ಕ ಐನು ನಿಖಲು ತೂಯಿಚಿನ ಆಕಲು ಮಲ್ತಿ ನಂಚಿನ ಒಂಜಿ ಪ್ರಯತ್ನ ಫಲೈಚಂದ ಮಾತೆಲ್ಲ ಒಂಜಿ ಆಲ್ಬಮ್ ಸಾಂಗ್ ಮಾತಾ ಕಲಾವಿದೆ ಪಂಪಿನವು ಒಂಜಿ ಅಕಲ್ನ ಫುಲ್ ಎಫರ್ಟ್ ಪಾಡ್ದು ಮಲ್ತುಪ್ಪೆ ಬಟ್ ಅವು ರೀಚ್ ಆಯ್ಚಿನಾಗ ಐತ ಬೇನೆ
ಒಂದು ಕಲಾವಿದನಾಗಿ ಮಾತ್ರ ಗೊತ್ತು ದಯಪಂಡ ಇತ್ತೆ ಮಸ್ತ್ ಕಾಂಪಿಟೇಷನ್ ಇತ್ತ ಗೊತ್ತುಂಟದೆ ಮಾತೆಲ್ಲ ಕಲಾವಿದೆ ಐಟ್ ದಾಲ ಪಂಡ ಪ್ರತಿ ಒಂಜಿ ಇಲ್ಲ ಪ್ರತಿ ಒರಿಯ ಕಲಾವಿದನ ತುಂಬ ಮಾತ್ರ ಕಲಾವಿದನ ಕಿಂಚ ಕಾಲು ಇಲ್ಲಡಿಗೂ ನಮ್ಮ ಸ್ಟೇಜ್ ನಾಟಕ ತೋಟ ಅಕಲು ಮಾತ್ರ ಕಲಾವಿದರ ಅದಿದ್ದೇವೆ ಇತ್ತ ಇನ್ಸ್ಟಾಗ್ರಾಮ್ ರೀಲ್ಸ್ ಪೂರ ಬತ್ತಿ ಪ್ರತಿ ಒರೆಲ್ಲ ಇಂಚ ಮೊಬೈಲ್ ಬರ್ತೊಂದು ಪ್ರತಿ ಒರೆಲ್ಲ ಕಲಾವಿದರ ಊರೆಲ್ಲ ಕಲಾವಿದರ ತೂಪನಾಗ ಇಂಚಿನ ಕಲಾವಿದರನಾಗಲ ವಿಡಿಯೋನಾಗ ತೂಪಣಿಯರು ಅಂದರ್ಥ ಅವಾಗ ಪ್ರತಿ ಒಂಜಿ ಕಲಾವಿದ ಬಂದಾಗ ಆಗ್ಲಿಕ್ಕೆ ಸಪೋರ್ಟ್ ಕೊಡು ಹೆಂಗ್ ಚೇತನ್ ಸರ್ ಕೋಡೆ ಕಾಲ್ ಮಾತಾಡ್ರೆ ಇಂಚಿನ ಪ್ರೋಗ್ರಾಮ್ ಉಂಟು ಬರೋಡು ಅವಾಗ ಹೆಂಗ್ ಖುಷಿ ಆಗ ದಯಪಂಡ ನಮ್ಮ ಸುರುಡು ಅಕ್ಲು ಬಂದಾಗ ನಾವು ಕೊಂಚ ಸಪೋರ್ಟ್ ಕೊರೋಣ ಅವಾಗ ನನ್ನಲ್ಲ ಎತ್ತರ ಗುಲೆಪೆಲ್ ಪಂಕೊಂಜಿ ಆಶಯ ಅನೇಕ ಮಟ್ಟ ಬರ್ತದೆ ಕ್ಲಿಯರ್ ಬಂದಾಗ ಯಾನದಲ್ಲ ಮಲ್ಲ ಕಲಾವಿದ ಯಾನ್ ಮಾತ್ರ ಎಲ್ಲೆರಡು ದಿಂಚಲ್ಲ ಈ ಫೀಲ್ಡ್ ಬರೋದಿಲ್ಲ ಮಸ್ತ್ ವಿಷಯ ತೂಯಿನೇ ಹಿಡಿದವರ ಯಾನ್ ಈ ವಿಷಯ ಬಂದಿದೆ ಮಲ್ಲ ಹೆಚ್ಚಿನ ನಮಗೆ ಗೊತ್ತಿದ್ದದು ಬಂದ್ಬಿಡುತ್ತೆ ಕೊಂಚ ಅನುಭವ ಆಯ್ನ ಪಾತ್ರನು ಎಲ್ಲೆರಡು ಇಂಚಲ ಯಾನ್ ಯಕ್ಷಗಾನ 5 ಬೊಕ ನಾಟಕ ರಂಗ ಬರುತ್ತೆ 5 ಬೊಕ ಏನೋ ಫೀಲ್ಡ್ ಇಂಚಿನ ಆರ್ಟ್ ಫೀಲ್ಡ್ ಇರ್ತದೆ ಅಂಚ ಹೇಳಿದವರು ಎಡಿಟಿಂಗ್ ಕಲಿತೆ ಫಿಲ್ಮ್ ಫೀಲ್ಡ್ ಎಲ್ಲ ಮೇಲೆ ಹೋದಿಲ್ಲ ಮಸ್ತ್ ಬಂಗೊಂಡು ಅದು ಸುಲಭ ಇಚ್ಚಿ ಪ್ರತಿ ಒಂದು ಕ್ಷೇತ್ರ ಬಂಗ ಬಂಧನ ಮಾತ್ರ ನಮಕ್ ತುಂಬ ಬರೆಯಲು ಸಾಧ್ಯ ಉಂಟು ಅಂಚಾದ ಈ ಸಾಂಗ್ ಎಲ್ಲ ಬೈಯಕ್ಕೆ ರಿಲೀಸ್ ಆಗೊಂಡು ಆಯ್ನಾತ್ ಮಾತೆಲ್ಲ ತೂಲೆ ಅಂಚನೆ ಆಯ್ನಾತ್ ಜನಕ್ಕೆ ಪಟ್ಟಲೆ ಒರಿಯೇ ತೂದು ಇಂಚ ತೂದು ಮನೆ ಪಂದ ಕುಳ್ಳು ಆಯ್ತು ಮಾತೆಲ್ಲ ಶೇರ್ ಮಾಡ್ಕೊಂಡ ಮಾತ್ರ ಅವ್ರು ಈಚ ಆಪಣೆ ಅಂದಾರ್ತೆ ಒಂಜಿ ವಿಷಯ ನಮ್ಮದಾದ ಬರ್ಚಾನೇತ್ರಪ್ಪ ಶೇರ್ ಆಗ್ಬಿಟ್ಟು ಮಾತು ವಾಸೆ ಸ್ಟೇಟಸ್ ಬಾರ್ದು ಅಂಡ್ ಎಂಟು ವಿಷಯಕ್ಕೆ ಎಲ್ಲ ಸಪೋರ್ಟ್ ಮಾಡ್ಬೋದು ಆಯ್ನಾತ್ ಮಕ್ಕಳಿಗೆ ಸಪೋರ್ಟ್ ಮಾಡ್ಕೊಳ್ಳಿ ಬರ್ಪಿನಂಚಿನ ಪ್ರತಿ ಒಂಜಿ ಕಲಾವಿದಾಗ ಅವಡು ಅಂಚನೆ ಇಲ್ಲಡುಪ್ಪು ನಂಚನೆ ಇಲ್ಲ ಜೋಕ್ಲಿಗೆ ಅವಡು ಪ್ರತಿ ಒಂಜಿ ವಿಷಯ ಎಲ್ಲ ನಿಂಗೆ ಆಯ್ನಾತ್ ಸಪೋರ್ಟ್ ಕೊರ್ನ ಎಲ್ಲ ನಿಮ್ಮೆಲ್ಲ ಕಲಾವಿದರಾದ ನಮ್ಮ ಸಮಾಜ ನಿಂಗೆ ಎದುರು ಬತ್ತು ಉಂತೀರಿ ಈ ಒಂಜಿ ಪ್ರೋಗ್ರಾಮ್ಗೆ ಏನನ್ನ ಎತ್ತು ನೇಕೆ ಚೇತನ್ ಕೆ ವಿಟ್ಲ ಅಂಚನೆ ನಮ್ಮ ಅಭಿಲಾಷ್ ಆಲೋಂಗೆ ಮಸ್ತ್ ಥ್ಯಾಂಕ್ಸ್ ಮಾಡೋದಿಲ್ಲ ಅಂಚನೆ ಎನ್ನೊಂಜಿ ಒಂಜಿ ಸ್ವಾರ್ಥ ನೇಕೆ ನಮ್ಮ ಒಂಜಿ ಯೂಟ್ಯೂಬ್ ಚಾನಲ್ ಉಂಟು ಏನೆಲ್ಲ ತೂತಾರ ತೂಯಿನಾಗಲಾರ ಓಕೆ ಮಸ್ತ್ ಥ್ಯಾಂಕ್ಸ್ ಅವಾಗ ನನ್ನಲ್ಲ ಒಂದು ಚಾನಲ್ ಉಳ್ಳಾರ ತೂವಾನ ನಕಲಿ ಅವಾಗ ನಮ್ಮ ಒಂಜಿ ಯೂಟ್ಯೂಬ್ ಚಾನಲ್ ಉಂಟು BK ಕ್ರಿಯೇಷನ್ ಪಂಡದು ಐಟ್ ನಾರ್ಮಲ್ ಆದ ನಮ್ಮ ಫ್ಯಾಮಿಲಿ ಲಾಗ್ ಎಂಟರ್ಟೈನ್ಮೆಂಟ್ ಪೂರಲ ಮಂತದಪ್ಪ ಅವು ಹತ್ತಂದೆ ಫ್ಯೂಚರ್ಡ್ ನಮ್ಮ ಕೊಂಜಾತ್ ಶಾರ್ಟ್ ಫಿಲ್ಮ್ಸ್ ಅಂಚನೆ ಫಿಲ್ಮ್ಸ್ ಮಲ್ಪುರ ಅಂಚಿನ ಆಲೋಚನೆ ಉಂಟು ಅವಾಗ ನಿಕ್ಲ ಮಾತೆಲ್ಲ ನಮ್ಮ ಒಂಜಿ ಚಾನಲ್ಗೆ ಸಪೋರ್ಟ್ ಮಾಡೋದು ನನ್ನ ಸ್ವಾರ್ಥ ಎಂದೊಂಜಿ ಸ್ವಾರ್ಥ ಅಡಿಗೆ ಏನೊಂದು ನಾಡ್ತೆ ತೊಂದರೆ ಜೊತೆ ಓಕೆ ಅವಾಗ ಇಡೆಲೆತ್ತನೆಗೆ ಮಾತ್ರೆಗಳ ಮಸ್ತ್ ಥ್ಯಾಂಕ್ಸ್ ನನ್ನೆಲ್ಲ ಅವಾರ್ಡ್ ಫಂಕ್ಷನ್ ಮಾತ್ರ ಆಯರುಂಡು ಮಾತ್ರೆಗಳ ಕಂಗ್ರಾಚುಲೇಷನ್ ನೇಟಿ ಏರಿಯಾಗೆ ಮಾತ ಪ್ರೈಸ್ ತಿಕ್ಕನಾಗ್ಲಿ ಕಂಗ್ರಾಚುಲೇಷನ್ ಅಂಚನೆ ಪ್ರೈಸ್ ತಿಕ್ಕಾದ ನಕ್ಲು ಏರ್ಲ ಬೇಜಾರು ಮಾಡ್ಕೊಡ್ಸಿ ಪ್ರೈಸೇ ಫೈನಲ್ ಆಗ್ತದೆ ನಾನೆಲ್ಲ ನಮಗೆ ಸಾಧನೆ ಮಾಡ್ತಂದ 5 ಮಲ್ಲ ಪ್ರೈಸ್ ನಮಗೆ ತಿಕ್ಕೆಲ್ಲ ಯಾವು ಬಟ್ ನಿಕ್ಲು ಮಂತಿನಂಚಿನ ವರ್ಕ್ ಶ್ರದ್ಧಾ ಭಕ್ತಿ ನಮಗೆ ಪ್ರಯತ್ನ ಮಾಡ್ತದ ಮಾಡ್ಕೊಳ್ಳಿ 100% ಸಕ್ಸಸ್ ತಿಂಗಳು ಥ್ಯಾಂಕ್ ಯು ಸೋ ಮಚ್ ಓಕೆ ಒಂದು ಸುಂದರವಾಗಿರುವಂತಹ ಮಾತುಗಳ ಜೊತೆಗೆ ನಮ್ಮೆಲ್ಲರ ಮನಸ್ಸನ್ನ ಅದೇ ರೀತಿ ನಮ್ಮ ಮುಂದಿನ ಸಾಧನೆ ಬಗ್ಗೆ ತಿಳಿಸಿಕೊಟ್ಟಿರುವಂತಹ ವೇದಿಕೆಯ ಮೇಲಿರುವಂತಹ ಅತಿಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಶಿರವನ್ನ ಭಾಗಿ ನಮಿಸುವುದರ ಜೊತೆಗೆ ನಮ್ಮ ಅಕ್ಷಯ ಕೋಚಿಂಗ್ ಸೆಂಟರ್ ಇದರ ವತಿಯಿಂದ ಒಂದು ಸಣ್ಣ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ ಸರಿ ಜೋರಾದ ಕೈ ಚಪ್ಪಾಳೆ ನೀಡಬೇಕು ಈ ಒಂದು ಕೋಚಿಂಗ್ ಸೆಂಟರ್ನ ಫೌಂಡರ್ ಆಗಿರುವಂತಹ ಅಭಿಲಾಷ್ ಆಳ್ವ ಇವರು ಈ ಒಂದು ಸ್ಮರಣಿಕೆಯನ್ನು ನೀಡುವುದರ ಜೊತೆಗೆ ನಮ್ಮ ಅತಿಥಿ ಬರಿಯರನ್ನ ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಕಾರ್ಯಕ್ರಮದ ಮುಂದಕ್ಕೆ ಇನ್ನಷ್ಟು ಕಾರ್ಯಕ್ರಮಗಳು ನಮ್ಮ ಜೊತೆ ಸೇರಲಿಕ್ಕಿದೆ ನೀವು ನಮ್ಮ ಜೊತೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸುಂದರ ಮಾಡಿಕೊಳ್ಳುವಂತಹ